ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕುಡ್ಲದ ಶಾರದಾ ವಿದ್ಯಾಲಯಡು 24ನೇ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಸುರುತ ದಿನ ಕನ್ನಡ ಭುವನೇಶ್ವರಿನ ಮೆರವಣಿಗೆ. 2ನೇ ದಿನ ಪಾತರಕತೆ ಕೂಟ. ಸಾಧಕರಾದಿತ್ತದ ಅಗತ್ಯನಕ್ಲಿನ ನಿಂಪು ಸಾಂಸ್ಕೃತಿಕ ಕಾರ್ಯಕ್ರಮ. ಬಜೆಟ್ ಬಗೆತ ಚರ್ಚೆ ದೂರುಣ ಭಾಷಣ ಎರಬಲ್ಲಿ ವಸ್ತುನಿಷ್ಠ ಚರ್ಚೆ ಆವಡು. ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬೊಕ್ಕ ಭಾರತೀಯ ಲೆಕ್ಕ ಪರಿಶೋಧಕರ ಸಂಘದ ಕೇಂದ್ರ ಬಜೆಟ್ 2021 ಚರ್ಚೆಡು ಡಾಕ್ಟರ್ ವೆಂಕಟರಮಣ ಅಕ್ಕರಾಜ್. ಹರೇಕಳ ಅಡ್ಯರ್ ಅಣೆಕಟ್ಟ ಸಂಕೊಡು ಮರಿಯಲೊಡು ದುಂಬು ಜನಕ್ಲೆಗೆ ಪೋಯರ ವ್ಯವಸ್ಥೆ. ಡಿಸೆಂಬರ್ ಉದಿಪನ ಶಾಸಕರ ಯುಟಿ ಖಾದರ್. ವಾಮಂಜೂರು ತಿರುವೈಲ್ಗುತ್ತು ಕಂಬಳದ ಕಂಡುಡು ಸಂಕುಪುಂಜ ದೇವಪುಂಜ ಜೋಡುಕರೆ ಕಂಬಳ ತಿರುವೈಲೋತ್ಸವ ಉದಿಪನ. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕುಡ್ಲದ ಶಾರದಾ ವಿದ್ಯಾಲಯ ನಡೆತೊಂದುಂಡು. ಶುಕ್ರವಾರ ಶಾರದಾ ವಿದ್ಯಾಲಯದ ಮಹಾದ್ವಾರುಡು ಕನ್ನಡ ಭುವನೇಶ್ವರಿ ಮೆರವಣಿಗೆನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗುರುಕಾರ್ದಿ ಮೀನಾಕ್ಷಿ ಶಾಂತಿಗೋಡು ಉದಿಪನ ಮಾಡ್ತಾರೆ. ಪಾತರಗತ್ತೆ ಕೂಟ ಅಗತ್ತನ ಸಾಧಕರನ ನೆಂಪು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತಾಯಿತ್ತಂಡು. ಕುಡ್ಲ ಕೋಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ದ ನಿಲೆಟ್ 24ನೇ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆತೊಂದಿತ್ತು. ಶುಕ್ರವಾರ ಕನ್ನಡ ಭುವನೇಶ್ವರಿನ ಮೆರವಣಿಗೆನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗುರುಕಾರ್ದಿ ಮೀನಾಕ್ಷಿ ಶಾಂತಿಗೋಡು ಉದಿಪನ ಮಾಡ್ತಾರೆ. ನಮ್ಮ ರೈತರ ಜೀವನವನ್ನು ರೈತರು ಯಾಕೆ ಪೆಸ್ಟಿಸೈಡ್ ಹೊಡಿತಾರೆ? ಯಾಕೆಂದರೆ ಅವ್ರಿಗೆ ಆಲ್ಟರ್ನೇಟ್ ಇಲ್ಲ. ನಾವೊಂದು ಪೆಸ್ಟಿಸೈಡ್ ಕೊಡ್ತಾ ಇದ್ದೇವೆ. ಒಬ್ಬರು ರೈತರು ಇಲ್ಲಿ ಉಪ್ಪಿನಂಗಡಿಯಲ್ಲಿ ನಾವು ಒಂದು ತ್ಯಾಜ್ಯ ಮುಕ್ತ ಗ್ರಾಮ ಅಂತ ಮಾಡಿದ್ದೇವೆ. ಪ್ರತಿ ದಿವಸ 50 ಲೀಟ್ರಷ್ಟು 100 ಲೀಟ್ರಷ್ಟು ಒಂದು ಆರ್ಗ್ಯಾನಿಕ್ ಸ್ಲರಿಯನ್ನು ಕೊಡ್ತಾ ಇದ್ದೇವೆ. ಆ ರೈತರು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇಲ್ಲ, ಅದನ್ನೇ ಸಿಂಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ರೈತರಿಗೆ ನಾವು ಆಲ್ಟರ್ನೇಟ್ ಕೊಡಬೇಕು. ಅವ್ರಿಗೇನು ನನ್ನ ಬೆಳೆ ಚೆನ್ನಾಗಿ ಬರಬೇಕು, ನನಗೆ ಫಸಲು ಚೆನ್ನಾಗಿ ಬರಬೇಕು ಅನ್ನೋದು ತಾನೆ. ಸೊ ಇಂಥ ಬೇರೆ ಬೇರೆ ಆವಿಷ್ಕಾರಗಳಾಗೋದ್ರ ಮೂಲಕ ಈ ಪ್ರಕೃತಿ ಹಾಳು ಮಾಡೋದು ತಪ್ತದೆ ಅಂತ ನನಗನ್ನಿಸ್ತದೆ. ಅದು ಯಾವತ್ತೂ ಕೂಡ ಅಪ್ರಸ್ತುತ ಅಂತ ಆಗುವುದಿಲ್ಲ. ಪಂಡಿತ ಪರಂಪರೆಯನ್ನು ತಮಾಷೆ ಮಾಡುವಂಥ ಅನೇಕ ಸಂಗತಿಗಳು ಹಿಂದೆ ಆಗಿತ್ತು, ಈಗಲೂ ಆಗಿದೆ. ಕಡಿಂಗೋಡ್ಲ ಶಂಕರ ಭಟ್ರು ಒಂದು ಪದ್ಯ ಬರೆದಿದ್ದರು, ಪಂಡಿತನ ಪಯಣ ಅಂತ. ಅದರಲ್ಲಿ ಕನ್ನಡ ಪಂಡಿತರ ಬಗ್ಗೆ ಗೌರವವಿದೆ, ಕನ್ನಡ ಪಂಡಿತರಿಗೆ ಆಗ್ತಾ ಇರುವಂತಹ ಒಂದು ತಮಾಷೆಯ ವಸ್ತುವಿನ ಬಗ್ಗೆ ನೋವು ಇದೆ. ಆ ಪರಂಪರೆ ಈಗಲೂ ಇದೆ. ನಾವೆಲ್ಲಿದನ್ನು ನೋಡಬೇಕು ಅಂತಂದರೆ ಇವರೆಲ್ಲ ದಾಟಿಸಿ ಬಂದಂಥದ್ದು. ಇವತ್ತು ನಾವು ಭಾಷೆಯನ್ನು ಕೂಡ ಆನ್ಲೈನ್ ಟೀಚಿಂಗ್ ಮಾಡುವಲ್ಲಿಗೆ ಬಂದು ತಲುಪಿದ್ದೇವೆ. ಅಂಥ ಸ್ಥಿತಿಯಲ್ಲಿ ನಮ್ಮ ಪಂಡಿತ ಪರಂಪರೆ ಈ ಭಾಗದಲ್ಲಿ ಕನ್ನಡವೇ ಇರಲಿ, ಸಂಸ್ಕೃತವೇ ಇರಲಿ, ಅದನ್ನು ಬೆಳೆಸಲಿಕ್ಕೆ ಮಾಡಿದಂಥ ಪ್ರಯತ್ನ ಮತ್ತು ಅದರಿಂದ ನಾವೇನಿದ್ರೂ ಅವರ ವಾರಿಸಿದಾರ, ಅವರ ಮುಂದುವರಿಕೆ, ಅವರು ಹಾಗೆ ಮಾಡಿದ್ರಿಂದ ನಾವೆಲ್ಲ ಇರೋದಿಲ್ಲ. ಪಂಡಿತ ಎನ್ನುವ ಶಬ್ದಕ್ಕೆ ಪಡಿಗತವು ಅಂತ ಅರ್ಥ, ಧಾತು. ಗತಿ ಹೇಳಿದರೆ ಜ್ಞಾನ ಅಂತ ಅರ್ಥ. ತಿಳಿದವರೆಲ್ಲ ಪಂಡಿತರು. ಸರಿಯಾಗಿ ಗೊತ್ತಿದ್ದರೆ ಈ ಧ್ವನಿವರ್ಧಕವನ್ನು ಬೆಳೆಸಿದಂಥವರು ಧ್ವನಿವರ್ಧಕ ಪಂಡಿತರು. ಆದರೆ ಕನ್ನಡ ಪಂಡಿತ ಎನ್ನುವಂತಹ ಒಂದು ಪದವಿತ್ತು ನಮ್ಮಲ್ಲಿ. ನನ್ನ ತಂದೆಯು ಕನ್ನಡ ಪಂಡಿತರು, ಸಂಸ್ಥಾ ಶಿರೋಮಣಿಯ ಕನ್ನಡ ಪಂಡಿತರು. ಕನ್ನಡ ಪಂಡಿತರಾದವರಿಗೆ ಹೈಸ್ಕೂಲ್ನಲ್ಲಿ ಪಾಠ ಮಾಡಲಿಕ್ಕೆ ಒಂದು ಯೋಗ್ಯತೆ ಅಂತ ಒಂದು ಕೊಡ್ತಿದ್ರು. ಹಾಗಾಗಿ ಕನ್ನಡ ಪಂಡಿತರ ಸಾಲು ಎನ್ನುವುದು ಆ ಒಂದು ಪದವಿಯಿಂದ ಪ್ರಾಪ್ತವಾದದ್ದು ನನಗೆ ಈಗ ವಿದ್ವಾನ್ ಅಂತ ಬಂದ ಹಾಗೆ. ಶನಿವಾರ ಕಾಂಡಿಡ್ದು ಮಧ್ಯಾಹ್ನ ಮುಟ್ಟ ಪಾತ್ರಕತೆ ಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ಅಗತ್ತನ ಸಾಧಕರಿನ ನಿಂಪು ಮಲ್ತೊನ್ನ ಕಾರ್ಯಕ್ರಮ ನಡೆತಂಡೆ. ಊರ ಪರ ಊರುಲೆಡ್ದು ಬತ್ತಿನ ಸಾಹಿತ್ಯ ಅಭಿಮಾನಿರು ಪಾಲ್ಗೊಂಡಿರು. ಕುಂದಾಪುರಡು ರೋಟರಿ ಭವನದ ಒಂಜಿ ಪುಡಿತ ಮಾಡು ಶುಕ್ರವಾರ ಹೊರಡದೊರನೆ ಮಗರ್ತಂಡ. ಒಂದು ರೋಟರಿ ಶಾಲೆ ನಡಪುನ ಸಂಸ್ಥೆ ಕೊರೋನಾ ಕಾರಣ ಇತ್ತೆ ಶಾಲೆ ನಡತುಂದು ಇಜ್ಜಿ 7 ಗಂಟೆಗೆ ರೋಟರಿ ಸಭೆ ನಡಪೆರ ಇತ್ತಂಡು ಅವಿಡ್ದು 2 ಗಂಟೆ ದುಂಬೆ ಮಾಡು ಮಗರ್ದು ಅಪಾಯ ಹಿಡ್ದು ಬಚಾವಾಪುನಂಚ ಮಲ್ತದಂಡು. ಕುಂದಾಪುರಡು ಕಟ್ಟಣ ಒಂಜೆತ್ತ ಮಾಡು ಹೊರಡ್ದೊರನೆ ಜರಿದು ಬೂರ್ನ ಸಂಗತಿ ಶುಕ್ರವಾರ ಬಯ್ಯಗ ನಡತದಂಡು. ಕುಂದಾಪುರ ಒತ್ತು ಕಾಡು ಸಂರಕ್ಷಣಾಧಿಕಾರಿಯರ್ನ ಆಫೀಸ್ ಕೈತಲಿತ್ತಿನ ಕುಂದಾಪುರ ರೋಟರಿ ಭವನದ ಒಂಜಿ ಬರಿತ ಓಡ್ದ ಮಾಡು ಜರಿದುಂಡು. ಬೂರ್ನಗ ಭಾರಿ ಸೊರಕೇಂದು ಸುಮಾರು 5 ವರ್ಷದ ಈ ಕಟ್ಟಣದ ಮರತ ಪಕ್ಕಾಸು ಭೀಮು ಪೊಲಿದ್ ಬೂರ್ದುಂಡು. ಕುಂದಾಪುರ ರೋಟರಿದ ನರ್ಸರಿ ಶಾಲೆಯಿಂದಿಟ್ಟು ನಡತೊಂದಿತ್ತುಂಡು. ಆಂಡ ಕರಿನ 1 ವರ್ಷದ್ದು ಕೊರೋನಾ ಕಾರಣ ಪೊಡಿ ಜೋಕ್ಲೆಗ್ ಕ್ಲಾಸ್ ನಡತೊಂದಿಜ್ಜಾಂಡು ಪಂದು ಕುಂದಾಪುರ ರೋಟರಿ ಗುರುಕಾರ್ಯರು ಮೊಹಮ್ಮದ್ ಅಶ್ಫಾಕ್ ತೆರಪಾದರು. ಶುಕ್ರವಾರ ರಾತ್ರಿ 2 ಗಂಟೆರ್ದು ಒಂದುವೇ ಕಟ್ಟಣೋಡು ರೋಟರಿ ಸಭೆ ನಡತೊಂದಿತ್ತುಂಡು. 35 ಜನ ಸದಸ್ಯರು ಸಭೆಟ್ಟು ಪಾಲ್ದು ತುಂದರು. ಶುಕ್ರವಾರ ಅವೆಡ್ದು 2 ಗಂಟೆ ದುಂಬೆ ಮಾಡು ಬೂರ್ನೇರ್ದಾವೆರ ಮಲ್ಲ ಅಪಾಯ ತತ್ತುಂದೆ ಪನುಲಿ.
ಪೊಂಜನಕ್ಲ ಇಲ್ಲದ ಬಜೆಟ್ ದುಂಬು ದೀಪೇರು ಅಂಚನೆ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ದೇಶದ ಬಜೆಟ್ ದುಂಬು ದೀತಿರೆಂದು ನವಮಂಗಳೂರು ಬಂದರ್ ಮಂಡಳಿ ಗುರುಕಾರ್ಯರು ಡಾ ವೆಂಕಟರಮಣ ಅಕ್ಕರಾಜ್ ಪಂತೇರು ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬೊಕ ಭಾರತೀಯ ಲೆಕ್ಕ ಪರಿಶೋಧಕರ್ನ ಸಂಘ ಒಟ್ಟಾದು ನಡಪೈನ ಬಜೆಟ್ 2021 ಚರ್ಚೆಡಾರು ಪಾತೇರಿಯರು. ಕೇಂದ್ರ ಬಜೆಟ್ 2021 ಚರ್ಚದ ಕೂಟ ಕುಡ್ಲಾ ಕುಡಿಯಾಲ್ ಬೈಲ್ದ ಕೆನರಾ ಕಾಲೇಜ್ ಮೈದಾನಡು ಶುಕ್ರವಾರ ಬಯ್ಯಗ ನಡೆತಂಡ. ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬೊಕ್ಕ ಭಾರತೀಯ ಲೆಕ್ಕ ಪರಿಶೋಧಕರನ ಕುಡ್ಲಾ ಘಟಕದ ವತಿರ್ದು ನಡೆತಿನ ಬಜೆಟ್ ಚರ್ಚಾ ಕೂಟಡು ನವಮಂಗಳೂರು ಬಂದರು ಮಂಡಳಿ ಗುರುಕಾರ್ಯರು ಡಾ ವೆಂಕಟರಮಣ ಅಕ್ಕರಾಜು ಪಾತೆಡ್ದು ತಾನು ಪಣವು ಕಾಸ್ದ ವಿಮರ್ಶೆ ಮಲ್ಪುನಾಯೆ ಅತ್ತು ಆಂಡ ಚರ್ಚದ ಪೊರ್ತುಡು ಏರೆಲ್ಲ ಮೆಚ್ಚಾಯರೆ ಏರೆಲ್ಲ ದೂರ್ಯರ ಮಲ್ಪುನ ಭಾಷಣ ಆಯರ ಬಲ್ಲಿ ವಿಮರ್ಶೆ ವಸ್ತುನಿಷ್ಠವಾದಿಪ್ಪುಡು ಪಂದು ಅಭಿಪ್ರಾಯ ತೆರಿಪಾಯರು. ನಮ್ಮ ಇಲ್ಲಡು ಪೊಂಜೋನಕಲು ಬಜೆಟ್ ದುಂಬು ತೀಪೆರು ಖರ್ಚುಗೇತು ಕಾಸ್ಪೋಡು ಆದಾಯ ಏತುಂಡು ಪಂದು ತೂಪೆರು ಅಂಚನೆ ಕೇಂದ್ರ ಬಜೆಟ್ ಪಣವು ಖಾತೆ ಮಂತ್ರಿ ನಿರ್ಮಲಾ ಸೀತಾರಾಮನ್ ದುಂಬು ದೀತೆರು ಮಾತಾ ಆರ್ಥಿಕತೆ ಜನಕಲ್ನ ಆದಾಯ ಹೆಚ್ಚ ಮಲ್ಪುನ ಕೆಲಸ ಆದುಂಡು ನಿರ್ಮಲಾ ಸೀತಾರಾಮನ್ ಅವೆಕ್ಕು ಒತ್ತು ಕೊರ್ತಿರು ಪಂದು ಪಂಡೆರು. In our house, who makes the budget? It is the lady of the house. She plans how much is the money that she has to spend, how much is the income, and how much savings she can do. Similarly, it's our great honor to have a respected lady as the Finance Minister of India. In fact, it's a moment of great pride to all the women of India. Any budget or any economy depends on 3 C's. These 3 C's are not different. C is same. Only thing is C you are telling 3 times. It is consumption, consumption, consumption. All the budget, all the economy is about how much money you have in your pocket that you can spend. So it is the money empowerment given by the government in the form of work, deed, assignment to the people of the country. It matters. ಭಾರತೀಯ ಲೆಕ್ಕ ಪರಿಶೋಧಕರಣ ಸಂಘ ಕುಡ್ಲಾ ಘಟಕದ ಗುರುಕಾರ್ಯರು ಎಸ್ ನಾಯಕ್ ಗುರುಕಾರ್ಮೆ ವಹಿಸುತ್ತಿದ್ದರು. They are giving vaccine to the economy. So that's why we can say that this is a vaccine budget. Then we can call it as a growth oriented budget. This budget is towards growth. We have not restricted the growth because lot of push has been given for infra. Why the lot of push has been given for infra? Because if you give more push on infra, automatically demand for all the peripheral sectors. ಕೆನರಾ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಬಿ ಯೋಗೀಶ್ ಆಚಾರ್ಯರು, ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಗುರುಕಾರ್ಯರು ರಾಮರಾವ್, ಕಾರ್ಯಾಂತಿರು ಪಿ ರವೀಂದ್ರರಾವ್, ಐಸಿಐ ಕುಡ್ಲಾ ಘಟಕದ ಕೆಎಸ್ ಕಾಮತ್, ಅಬ್ದುಲ್ ರೆಹಮಾನ್ ಮುಸ್ಬಾ ಪಾಲ್ದೆ ತೊಂಡೆರು. ಹರೇಕಳ ಅಡ್ಯಾರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಭಿವೃದ್ಧಿ ಕೆಲಸ 192 ಕೋಟಿ ರೂಪಾಯಿ ಖರ್ಚು ನಡೆತುಂಡು. ಮರಿಯಲ ಶುರು ಆಪುನಿಡ್ದುಂಬು ಜನಕ್ಲೆಗ್ ನಡತೊಂದು ಪೋಯರ ವ್ಯವಸ್ಥೆ ಮಲ್ಪುಂಡು ಡಿಸೆಂಬರ್ ಅಣೆಕಟ್ಟ ಸಂಕ ಉದಿಪನ ಮಲ್ಪುಂಡು ಶಾಸಕರ ಯುಟಿ ಖಾದರ್ ಪಂತೇರು. ಜನಪ್ರತಿನಿಧಿಲಿನ ಕೂಟದೊಟ್ಟುಗೂ ಜಾಗಿಗೆ ಭೇಟಿ ಕೊಡ್ದು 6 ಸುದ್ದಿ ಮಾಧ್ಯಮದ ಕ್ರೀಡಾ ಪಾತೇರಿಯರು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಹರೇಕಳ ಅಡ್ಯಾರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಭಿವೃದ್ಧಿ ಕಾರ್ಯನು ಶಾಸಕರು ಯುಟಿ ಖಾದರ್ ದುಂಬಾಳ್ತಿದ ಕೂಟ ಭೇಟಿ ಕೊರದು ಕೆಲಸ ನಡತೊಂದುಪ್ಪುನ ಬಗೆಟ್ಟು ಪಿಂದೊಂಡಿರು. ರಾಜ್ಯಡು ಎಲ್ಯ ನೀರಾವರಿ ಇಲಾಖೆದ ಸುರೂತ ಯೋಜನೆ ಒಂದು ಆದುಂಡು ಬ್ಯಾರೇಜ್ಡ್ 7 ಮೀಟರ್ ಅಗೇಲದ ಮಾರ್ಗ 1 ಮೀಟರ್ ದಾತು ರಡ್ಡು ಕಡೆಟ್ ನಡತೊಂದು ಪೋಯರೆ ವ್ಯವಸ್ಥೆನಲ ಮಲ್ತದಂಡು ಮಾಮಲ್ಲ ಗಾಡಿಲೆನ್ನು ಸಂಕೋಡು ಬುಡ್ಪುಜೆರು. ಸಂಕ ಆದು ಕುಡ್ಲ ಮುಟ್ಟುಡಾಯಿನ ಗ್ರಾಮದ ಜನಕುಲೆಗ್ 25 ಕಿಲೋಮೀಟರ್ ದಾತು ದೂರ ಕಮ್ಮಿ ಆಪುಂಡು ಕಟ್ಟುನ ಹಂತೊಡುಪುನ ಬ್ಯಾರೇಜ್ಡ್ 18.7 ಮಿಲಿಯನ್ ಕ್ಯೂಸೆಕ್ಸ್ ಮೀಟರ್ ನೀರು ಒಟ್ಟು ಮಲ್ತದುಪ್ಪುನ ಸಾಮರ್ಥ್ಯ ಉಂಡು ತುಂಬೆಡು ನೀರು ಖಾಲಿ ಆಂಡ ನಗರ ಪ್ರದೇಶಗೂ ಹೊಸ ಯೋಜನೆಡ್ದು ನೀರು ಕೊರ್ಪುನ ಕಾರ್ಯ ಆಯರೆ ಉಂಡು.
ಈ ಪೊರ್ತುಡು ಯುಟಿ ಖಾದರ್ ಸುದ್ದಿ ಮಾಧ್ಯಮದ ಕಲ್ಡ ಪಾತಿರದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಗೆಟ್ ಊರ್ದಕ್ಲೆಗ್ ಮಾಹಿತಿ ಕೊರ್ಪುನ ಕಾರ್ಯಕ್ರಮ ಒಂದು ಆದುಂಡು ಅನುದಾನ ಮಂಜೂರು ಆಪನಿಡುದುಂಬು ಸಂಕದ ಬಗೆಟ್ ದೂರುಕೆಂದು ಬೈದಿಂಡು ಎದುರು ಪಕ್ಷಲು ಒಂದು ಸಾಧ್ಯದಾಂತಿನ ತೀರ್ಮಾನಂದು ಪಂಡದಿತ್ತ ಆಂಡ ಪಶ್ಚಿಮ ವಾಹಿನಿ ಯೋಜನೆದ ಅಂಗವಾದುಪ್ಪುನ ಎತ್ತಿನ ಹೊಳೆ ಯೋಜನೆಡು ಜಿಲ್ಲೆಗ್ ಅನ್ಯಾಯ ಆತಂಡು ಈ ಬಗೆಟ್ ನ್ಯಾಯ ಕೊರ್ಪುನ ಉದ್ದೇಶಡು ಈ ಯೋಜನೆ ಅನುಷ್ಠಾನ ಮಲ್ತದಿಂಡು ಜಿ ಶಂಕರ್ ಅಂಡ್ ಕಂಪನಿಗೆ ಗುತ್ತಿಗೆ ಕೊರ್ತುಂಡು ಒಟ್ಟು ಖರ್ಚಿ 200 ಕೋಟಿ ದಿದ್ದಿತ್ತಂಡು ಡಿಪಿಆರ್ಡ್ ಟೆಂಡರ್ ಲೆಪ್ಪುನಗ 193.5 ಕೋಟಿಗೆ ಗುತ್ತಿಗೆನು ಜಿ ಶಂಕರ್ ಕಂಪನಿ ವಹಿಸೊಂದುಂಡು ಬರ್ಪುನ ಮರಿಯಲ ಸುರು ಆಪನೆಡುದುಂಬು ನಡತೊಂದು ಪೋಯರ ವ್ಯವಸ್ಥೆ ಆಪುಂಡು ಡಿಸೆಂಬರ್ಡ್ ಕೆಲಸ ಮುಗಿತಿದ್ದು ಉದಿಪನ ಆಯರೆ ಉಂಡುದು ಯುಟಿ ಖಾದರ್ ಪಂಡೇರು ಸಂಕ ಕಟ್ಟುನೆಡೆದವರ ಹರೇಕಳ ಗ್ರಾಮ ತಿರ್ಗಾಟ ಉದ್ಯಮದ ಕೇಂದ್ರಲ ಆಪುಂಡು ಅಣೆಕಟ್ಟು ತುಯರ ಜನಬನ್ನಗ ಬೇರ ವಹಿವಾಟು ಅಭಿವೃದ್ಧಿ ಆಯರೆ ಉಂಡು ಬೋಟು ರೈಡಿಂಗ್ ಮೀನು ಸಂತಾನ ಉತ್ಪತ್ತಿ ಕಾರ್ಯೊಳಿಗೆ ಮುಲ್ಪ ಚಾಲನೆ ಕೊರೋಲಿಂದು ಆರು ಪಂಡೇರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಡೆಯ ಬಜೆಟ್ ಆದ ಸಂದರ್ಭದಲ್ಲಿ ಇದನ್ನು ನಾವು ಇವತ್ತು ಪಶ್ಚಿಮ ವಾಹಿನಿ ಯೋಜನೆ ಯಾಕೆಂತ ಹೇಳಿದರೆ ಎತ್ತಿನ ಹೊಳೆ ಮುಖಾಂತರ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಬೇಕಂತ ಕೇಳಿದಾಗ ಇದು ನನ್ನ ಒಂದು ಯೋಜನೆ. ಅದು ಬಹುಶಃ ಕಡೆಯ ಬಜೆಟಲ್ಲಿ ಕೊಟ್ಟರು. ಅದನಂತರ ಬಂದಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಟೈಮಲ್ಲಿ ಅದಕ್ಕೆ ಟೆಂಡರ್ ಕರೆಸಿ ಇವತ್ತು ಚಾಲನೆ ಕೊಡಲಾಯಿತು. ಈಗಿನ ಮುಖ್ಯಮಂತ್ರಿ ಸರ್ಕಾರ ಅದಕ್ಕೆ ಯಡಿಯೂರಪ್ಪ ಸರ್ಕಾರ ಮತ್ತು ಮಧುಸ್ವಾಮಿಯವರು ವೀಕ್ಷಣೆ ಮಾಡಿ ಸಂಪೂರ್ಣ ಸಹಕಾರ ಕೊಡ್ತಾ ಇವತ್ತು ಇದ್ದಾರೆ. ದಕ್ಷಿಣ ಕನ್ನಡ ಮತ್ತು ಕರಾವಳಿ ಪ್ರದೇಶದ ನಮ್ಮೆಲ್ಲ ಗೌರವದ ಮತ್ತು ಗುತ್ತಿಗೆದಾರರಲ್ಲಿ ಸ್ವಾಭಿಮಾನದ ಸಂಕೇತವಾಗಿರುವಂಥ ಸನ್ಮಾನ್ಯ ಜಿ ಶಂಕರ್ ಆ್ಯಂಡ್ ಕಂಪನಿಗೆ ಈ ಗುತ್ತಿಗೆ ಇವತ್ತು ಸಿಕ್ಕಿದೆ. ಇದು ಟರ್ನ್ ಕಿ ಬೇಸಿಸ್ ಅಂದರೆ ಇದು ನಾವು ಬಜೆಟ್ನಲ್ಲಿ ಇಟ್ಟದಿದ್ದಕ್ಕೆ 200 ಕೋಟಿ ರೂಪಾಯಿ. ಅದರ ಪ್ರಕಾರ ಮೈನ್ ಇರಿಗೇಷನ್ ನಮ್ಮ ಜಿಲ್ಲೆ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ರಾಜ್ಯ ಸೆಕ್ರೆಟರಿ ಅವರು ಎಲ್ಲ ಸೇರಿಕೊಂಡು ಇದಕ್ಕೊಂದು ಬೇರೆ ಬೇರೆ ತಜ್ಞರನ್ನು ಕರೆಸಿಕೊಂಡು ಒಂದು DPR ಇವತ್ತು ಮಾಡಿರ್ತಾರೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಕುಡ್ಲ ತಾಲೂಕು ಪಂಚಾಯತ್ ಗುರುಕಾರ್ಯರು ಮೊಹಮ್ಮದ್ ಮೋನು, ಹರೇಕಳ ಗ್ರಾಮ ಪಂಚಾಯತ್ ಗುರುಕಾರ್ಯರು ಬದ್ರುದ್ದೀನ್, ಮಾಜಿ ಗುರುಕಾರ್ಯರು ಮಹಾಬಲ್ ಹೆಗಡೆ, ಇಂಜಿನಿಯರ್ ಗೋಕುಲ್ದಾಸ್, ಹರೇಕಳ ಗ್ರಾಮ ಪಂಚಾಯತ್ ಒತ್ತು ಗುರುಕಾರ್ದಿ ಕಲ್ಯಾಣಿ ಪಾಲ್ದೆತ್ತೊಂಡೇರು. ಗ್ರಾಮೀಣ ಗೊಬ್ಬಲೇಡು ಹುಸೇನ್ ಬೋಲ್ಟ್ನ ಸಾಧನೆ ಮಲ್ತನ ಅಂಚನಕ್ಲೆಗೆ ಮರ್ಯಾದೆ ಮಲ್ಪಡು ಆಯ್ದು 4 ಜನ ಸಾಧನೆ ಮಲ್ಪನ ಅಂಚ ಆಪುನೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರೇ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಪಂತೇರು ಕಂಬುಲ ಸಾಧಕರು ಕುಂದಾಪುರದ ವಿಶ್ವನಾಥ ದೇವಾಡಿಗರಿಗೆ ಬ್ಯಾಂಕ್ಡ್ ಸಮ್ಮಾನದ ಮರ್ಯಾದೆ ಮಲ್ತದಾರು ಪಾತೇರಿಯರು. ತುಳುನಾಡ ಜನಪದ ಕಂಬುಲೊಡು ಎರುಕ್ಲಿನ ಒಟ್ಟುಗೂ ಭಾರಿ ರಭಸಡು ಬಲಿಪುನ ಬಿರ್ಸೆಂದು ಕೀರ್ತಿಗು ಸಂದದಿನ ಕುಂದಾಪುರದ ವಿಶ್ವನಾಥ ದೇವಾಡಿಗರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮನು ಶುಕ್ರವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಡ್ ಅಟ್ಟಣೆ ಮಲ್ತದಿತ್ತರು. ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬೊಕ್ಕ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇತ್ತದು ವಿಶ್ವನಾಥ ದೇವಾಡಿಗೆರೆಗೆ ತಮ್ಮನದ ಮರ್ಯಾದೆ ಮಲ್ತರು. ಒಟ್ಟುಗೂ 25,000 ರೂಪಾಯಿ ಇನಾಮ್ಲ ಕೊರಿಯರು. ಜನಪದ ಕಂಬುಲೋಡು ಸಾಧನೆ ಮಲ್ತಿನಕ್ಲೆಗ್ ಮರ್ಯಾದೆ ಮಲ್ಪುನವು ನಮ್ಮ ಕರ್ತವ್ಯ. ಗ್ರಾಮೀಣ ಗೊಬ್ಬುಡು ಉಸೇನ್ ಬೋಲ್ಟ್ನ ಸಾಧನೆ ಮಲ್ಪುನಪಗ ಅಕ್ಲೆಗ್ ಮರ್ಯಾದೆ ಮಲ್ತಂಡ ನನ್ನಲಾತ್ ಜನ ಸಾಧನೆ ಮಲ್ಪರು ಪಂದು ಎಂ ಎನ್ ರಾಜೇಂದ್ರ ಕುಮಾರ್ ಪಂಡರು. ಶ್ರೀನಾಥ್ ಗೌಡರು ಏನೋ 9:44 100 ಮೀಟರನ್ನು 9.44 ನಿಮಿಷದಲ್ಲಿ ಓಡಿಸಿದ್ದಾರೆ. ಆ ದಾಖಲೆಯನ್ನು ಬೈಂದೂರಿನ ವಿಶ್ವನಾಥ್ ದೇವಡಿಗರವರು 9.9115ರಲ್ಲಿ ದಾಖಲಿಸಿದ್ದಾರೆ ಅಂತೇಳಿ. ನಾವು ಯಾಕೆ ಇವರನ್ನೆಲ್ಲ ಗೌರವಿಸಬೇಕು ಹೇಳಿದರೆ, ನಾವೇನು ಹುಸೇನ್ ಬೋಲ್ಟ್ ದಾಖಲೆ ಅದು ಇದು ಹೇಳ್ತೇವೆ, ಅದನ್ನು ಮುರಿದವರನ್ನು ನಮ್ಮ ಜಿಲ್ಲೆಯವರೇ ಒಂದು ಗ್ರಾಮೀಣ ಕ್ರೀಡೆ ಆ ದಾಖಲೆಯನ್ನು ಮುಗಿಸಿದ ನಾವು ಅವರನ್ನು ಗೌರವಿಸ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ. ಮೊನ್ನೆ ದಿವಸದ ಇವರ ದಾಖಲೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗೂ ಕೂಡ ಬಂದಿದೆ, ದೃಶ್ಯ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಹಾಗಾಗಿ ಜಿಲ್ಲೆಯಲ್ಲಿ ಜಾನಪದ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಗೆ ಓಡಿಸುವವರು ಒಂದು ದಾಖಲೆಯನ್ನು ಹುಸೇನ್ ಬೋಲ್ಟ್ ದಾಖಲೆಯನ್ನು ಮುರಿದಿದ್ದಾರೆ ಅಂತ ಹೇಳಿದರೆ ಅದು ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಹೇಳಿಕೊಂಡು. ಕಂಬುಲ ಕ್ಷೇತ್ರದ ಗುಣಪಾಲ ಕಡಂಬ, ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಐಕಳಬಾವ, ಕಂಬುಲ ಸಮಿತಿ ಗುರುಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ, ವಿಆರ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ವೆಂಕಟ್ ಪೂಜಾರಿ, ಶಶಿಕುಮಾರ್, ವಿಜಯಕುಮಾರ್, ಸಂತೋಷ್, ಚಿತ್ತರಂಜನ್ ಭಂಡಾರಿ ಪಾಲ್ಗೊಳ್ಳುತ್ತಿದ್ದರು. ಫ್ಯಾಷನ್ ದುತ್ತೈತೊಳೆನ ಲೋಕುಡು ಮಲ್ಲಪುದರ್ ಪಡಿತನ ಸಂಸ್ಥೆ ಮ್ಯಾಕ್ಸ್ ಹೊಸ ಶಾಖೆ ಮಣಿಪಾಲ ಸಿಂಡಿಕೇಟ್ ಸರ್ಕಲ್ದ ಕೈತಲು ಉದಿಪನಾತಂಡು 19 ದೇಶರೋಡು ಮ್ಯಾಕ್ಸ್ ಅಂಗಡಿಲು ಇತ್ತದು 130 ನಗರಡು 300 ಹೆಚ್ಚು ಅಂಗಡಿಲು ಕಾರ್ಯಡು ಇಲ್ಲ.
ಫ್ಯಾಷನ್ ಮೆಚ್ಚಿನ ಗಿರಾಕಿಳಿಗೂ ಒಂಜಿ ಎಟ್ಟೆ ಕುಂಟದ ಅಂಗಡಿ ಮ್ಯಾಕ್ಸ್ ಒಡಿಪು ಜಿಲ್ಲೆ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ ಕೈತಲ್ ಉದಿಪನ ಆತಂಡೆ. ಸಂಸ್ಥೆದ ಕರ್ನಾಟಕ ಬೊಕ್ಕ ಗೋವಾದ ರಿಟೇಲ್ ಆಪರೇಟರ್ ಪಿಯೂಷ್ ಶರ್ಮಾ ಮ್ಯಾಕ್ಸ್ ಪೋಸ ಅಂಗಡಿನ ಉದಿಪನ ಮಲ್ತೆರು. ಪ್ರೇಮಲತಾ ಹೆಗಡೆ ಸಂಸ್ಥೆಗೆ ಎಡ್ಡೆಪು ಬೈಕೆರೆ. ರಮಿತಾ ಹೆಗಡೆ, ಅಶೋಕ್ ಥರೈ, ರಮೇಶ್, ಮಾನಸಿ, ಸಂದೇಶ್ ಶೆಟ್ಟಿ ಪಾಲ್ಗೊಂಡರು. ಒಳ್ಳೆ ಔಟ್ಲೆಟ್ ಓಪನ್ ಆಗಿದೆ ಮ್ಯಾಕ್ಸು. ಇಲ್ಲಿ ಎಕನಾಮಿ ರೇಂಜಿಂದ ಹೈ ರೇಂಜ್ ತನಕ ಎಲ್ಲ ಇದೆ. ಇದು ಮಣಿಪಾಲ್ಗೆ ಲ್ಯಾಂಡ್ಮಾರ್ಕ್ ಸ್ಟೋರು. ತುಂಬ ಈಸಿ ಇದೆ ಪಾರ್ಕಿಂಗು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ಮೆನ್, ವಿಮೆನ್, ಚಿಲ್ಡ್ರನ್, ಮಕ್ಕಳಿಗೂ ಇದೆ, ಗಂಡಸ್ರಿಗೂ ಇದೆ, ಹೆಂಗಸ್ರಿಗೂ ಇದೆ, ವೆಸ್ಟರ್ನು ಇದೆ, ಇಂಡಿಯನ್ನೂ ಇದೆ, ಫಾರ್ಮಲು ಇದೆ, ಕ್ಯಾಶುವಲು ಇದೆ, ಎಲ್ಲ ಇದೆ. ಇದು ಆಲ್ ಓವರ್ ದ ವರ್ಲ್ಡ್ ಇದೆ ಮ್ಯಾಕ್ಸ್ ಔಟ್ಲೆಟ್ಸು. ದುಬೈ ಬೇಸ್ಡ್ ಕಂಪನಿ, ಓನ್ಡ್ ಇಂಡಿಯನ್ ಓನರ್ ಇದ್ದಾರೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ರಶ್ ನೋಡಿದ್ರೆ ತುಂಬ ರಶ್ ಇದೆ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಓಪನ್ ಆಗುತ್ತೆ. ಎಲ್ಲರೂ ಒಳಗಡೆ 12:30 ತನಕ ಬಿಡ್ತಾ ಇರಲಿಲ್ಲ, ಕ್ಯೂ ನಿಂತಿತ್ತು ಆಚೆ. ಇವಾಗ ಚೆನ್ನಾಗಿದೆ. ಇದು ತುಂಬ ರೀಸನೇಬಲ್ ಇದೆ ಮತ್ತು ಲೇಟೆಸ್ಟ್ ಫ್ಯಾಷನ್ ಇದೆ. ಸೊ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಕಾಂಪಿಟೇಷನ್ನಿಂದನೂ ಇದು ಇಷ್ಟ ಆಗುತ್ತೆ. ಪೂರ ಆಕ್ಸೆಸರೀಸ್ ಉಂಡು, ಮೆನ್, ವಿಮೆನ್, ಫ್ಯಾಮಿಲಿ ಪೂರಕ್ಲೆ ಬತ್ತೆ ಶಾಪಿಂಗ್ ಮನ್ಪುನಂಚಿನ ಎಕ್ಸ್ಪೀರಿಯನ್ಸ್ ಉಂಡು. ಐಕಾನಿಕ್ ಲೊಕೇಶನ್, ಐಕಾನಿಕ್ ಸ್ಟೋರ್ ಅಕುಲ್ ಪನ್ಪೇರು ಮ್ಯಾಕ್ಸ್ ಅಕುಲ್ ಪನ್ಪೇರು ಒಂದು ಕರ್ನಾಟಕದ ಬಿಗ್ಗೆಸ್ಟ್ ಸ್ಟೋರ್ ಉಂದು. ಒಂಜಿ ಸ್ಟೋರ್ ಪೂರ ಫ್ಯಾಮಿಲಿಗೆ ತಿಕ್ಕುನಂಚಿನ ಸ್ಟೋರ್ ಉಂದು. ಜೋಕ್ಲೆಡ್ದು ಪತ್ತಿನ, ಮಲ್ಲಕ್ಲೆಡ್ದು ಪತ್ತಿನ ಪೂರಕ್ಲೆಗೆ ತಿಕ್ಕುನಂಚಿನ. ಪ್ರೈಸ್ ವೆರಿ ರೀಸನೇಬಲ್, ಕ್ವಾಲಿಟಿ, ಅಫೋರ್ಡೆಬಿಲಿಟಿ. ಬ್ರ್ಯಾಂಡ್ ಎಡ್ಡೆ ಬ್ರ್ಯಾಂಡ್ ಇತ್ತಿನ ಟೆಂಕ್ಲಿಗ್ಲ ಖುಷಿ ಆವೊಂದುಂಡು ಟು ಬಿ ಎ ಪಾರ್ಟ್ ಆಫ್ ಇಟ್. 13,000 ಸ್ಕ್ವೇರ್ ಫೀಟ್ದ ಈ ಮಾಮಲ್ಲ ಫ್ಯಾಷನ್ ದುತ್ತೈತದ ಅಂಗಡಿ ಆಂಜನಕ್ಲಿನ, ಪೊಂಜನಕ್ಲಿನ, ಜೋಕ್ಲಿನ ತರಾವರಿ ನಮೂನೆದ ಫ್ಯಾಷನ್ ದುತ್ತೊಯ್ತಲಿನ ಮಾರಾಟ ಮಂತುಂಡು. ಜೋಡು ಸೇರ್ನಂಚ ಬೇತೆ ಕೆಲವು ಸಾಧನಲಿನ ಮಾರಾಟಕ್ಕೆ ವ್ಯವಸ್ಥೆ ಮಂತುದಿರು. 14 ದೇಶಲೆಡು ಮ್ಯಾಕ್ಸ್ ಅಂಗಡಿಲು ಇತ್ತದು. 130 ನಗರಲೆಡು 300 ಹೆಚ್ಚು ಅಂಗಡಿಲು ಕಾಲಿಡುಲ್ಲ. ಗಿರಾಕಿನ ಭಾರಿ ಮೆಚ್ಚುಗೆದ ಮ್ಯಾಕ್ಸ್ ಶೋರೂಮ್ಗೂ ಕರ್ನಾಟಕ ಕರಾವಳಿಡು ಭಾರಿ ಬೇಡಿಕೆ ಉಂಟು. ಖಾಸಗಿ ಆಸ್ಪತ್ರೆಗೆ ಹುಷಾರಿಜ್ಜಂದನಕ್ಲಿನ ಒಟ್ಟುಗು ಬತ್ತನ ಪೊಂಜುಗುರ್ತಿ ಆಸ್ಪತ್ರೆದ ಕೋಣಿಡು ಮೀವೊಂದು ಪುನಗ ಮೊಬೈಲ್ ಶೂಟಿಂಗ್ ಮಲ್ತದನ ಆರೋಪಿ ಮದನಿ ನಗರದ ಅಬ್ದುಲ್ ಮುಸೀರನ್ ಉಳ್ಳಾಲದ ಪೊಲೀಸರು ಬಂಧನ ಮಲ್ತದೇರು. ಜನವರಿ 20 ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದಿತ್ತೇರು. ಖಾಸಗಿ ಆಸ್ಪತ್ರೆದ ಕೋಣೆಡು ಮೇಯೊಂದಿತ್ತಿನ ಪೊಂಜುನ ವಿಡಿಯೋ ಮಲ್ತೊಂದಿತ್ತಿನ ಆರೋಪಿನು ಉಳ್ಳಾಲದ ಪೊಲೀಸರು ಶುಕ್ರವಾರ ಪತ್ತದೇರು. ಮದನಿ ನಗರದ 40 ವರ್ಷದ ಅಬ್ದುಲ್ ಮುನೀರ್ ಆರೋಪಿ ಆದುಲ್ಲೆ ಹುಷಾರಿಜ್ಜಂದೆ ಖಾಸಗಿ ಆಸ್ಪತ್ರೆ ಸೇರ್ದಿತ್ತಿನ ಸಂಬಂಧದಕ್ಲ ಒಟ್ಟು ಕಿತ್ತಿನ ಪೊಂಜವು ಮೀಯರೆ ಪೋದುಪುನಗ ಆರೋಪಿ ಮುನೀರ್ ಪೊಂಜವು ಮೀಪುನೇನು ಮೊಬೈಲ್ ಶೂಟಿಂಗ್ ಮಲ್ತದೆ. ಒಂದು ಗೊತ್ತಾಯಿ ಕೂಡ್ಲೆ ಪೊಂಜವು ಪಿದೈ ಬನ್ನಗ ಆರೋಪಿ ಮುನೀರ್ ತಪ್ಪಾದೆ. ಈ ಬಗೆಟ್ಟು ಪೊಂಜವು ಜನವರಿ 20 ಉಳ್ಳಾಲ ಪೊಲೀಸ್ ಸ್ಟೇಷನ್ಗೂ ದೂರು ಕೊರದಿತ್ತೇರು. ತನಿಖೆ ಮಲ್ತಿನ ಉಳ್ಳಾಲ ಪೊಲೀಸರು ಆಸ್ಪತ್ರೆದ ಸಿಸಿಟಿವಿ ದಾಖಲಿನ ತೂನಗ ಮುನೀರಿನ ಸಂಗತಿ ಗೊತ್ತಾತಂಡ. ಶುಕ್ರವಾರ ಪೊಲೀಸರು ಮುನೀರ್ನು ಆಯನ ಇಲ್ಲ ಕೈತಲು ಪತ್ತಿದರು. ಉಳ್ಳಾಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಂದೀಪ್ ಜಿಎಸ್, ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ದುಂಬಾಳ್ತಿಡು ನಡೆತಿನ ಕಾರ್ಯಾಚರಣೆಡು ಎಎಸ್ಐ ರೇವಣ್ಣ ಸಿದ್ದಯ್ಯ ಪೊಲೀಸರು ಪ್ರಶಾಂತ್ ಅಕ್ಬರ್ ಇತ್ತೇರು. ಜನಕ್ಲನ ಏವರು ಕಾರಣಾತಿನ ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ದೆತ್ತುಪಾಡಿರೆ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಎರಡ ಚರ್ಚೆ ಮಲ್ತದೆ ಎಂದು ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು. ಲೋಕಸಭಾ ಸದಸ್ಯರ್ಲ ಆದುಪುನ ಆರು ಈ ಬಗೆಟ್ ಟ್ವೀಟ್ ಮಲ್ತದೆ. ಬೇಗ ರಾಷ್ಟ್ರೀಯ ರಾಜಮಾರ್ಗ ಅಧಿಕಾರಿನ ವಿಶೇಷ ಸಭೆ ನಡಪಾಯರೆ ಮಂತ್ರಿಯರು ಆದೇಶ ಕೊಡ್ತೇರೆಂದು ಪಂತೇರು. ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ಬಗೆಟ್ ರಾಜ್ಯ ಬಿಜೆಪಿ ಗುರುಕಾರ್ಯರು ಅಂಚಿನ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಟ್ವೀಟ್ ಮಲ್ತದೆ. ಈ ಟೋಲ್ ಗೇಟ್ ದೆತ್ತುಪಾಡಿರೆ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿಯರನೊಟ್ಟಿಗೂ ಚರ್ಚೆ ಮಲ್ತದೆ ಎಂದು ತರಿಪಾದಿರು. ನಿತಿನ್ ಗಡ್ಕರಿ ಎರಡ ವಿಷಯ ದುಂಬುದೀತಿನ ಮಂತ್ರಿಯರು ಒಪ್ಪುನಂಚ ಪಾತಿರಿದರು. ಬೇಗ ರಾಷ್ಟ್ರೀಯ ರಾಜಮಾರ್ಗ ಅಧಿಕಾರಿನ ವಿಶೇಷ ಸಭೆ ನಡಪಾಯರೆ ಆದೇಶ ಕೊಡ್ತಿರೆಂದು ಅರ್ಪಂತೇರು. ಹೆಜಮಡಿ ಟೋಲ್ ಗೇಟ್ ಹಿಡಿದು 1 ಕಿಲೋಮೀಟರ್ ದೂರ ಉಪ್ಪುನ ಸುರತ್ಕಲ್ ಟೋಲ್ ಗೇಟ್ ದೆತ್ತುಪಾಡಿರೆ ಸುರತ್ಕಲ್ ಟೋಲ್ ಗೇಟ್ ವಿರೋಧಿ ಹೋರಾಟಗಾರರು ಒತ್ತಾಯ ಮಲ್ತೊಂದು ಬೈದಿರು. ಈ ನಡುವೆ ಫೆಬ್ರವರಿ 17 ಫಾಸ್ಟ್ಯಾಗ್ ಕಡ್ಡಾಯ ಮಲ್ಪೆರೆ ಪ್ರಾಧಿಕಾರದ ಆದೇಶವನ್ನು ಜಾರಿ ಮಲ್ತದೆ. ಟೋಲ್ ಗೇಟ್ ಖಾಯಂ ಮಲ್ಪೆರೆ ಕೇನಿನಾಡದೇರೆಂದು ಹೋರಾಟಗಾರರು ದೂರದೇರು. ಇತ್ತ ಟೋಲ್ ಗೇಟ್ ದೆತ್ತುಪಾಡಿನ ಸ್ವರಲಕ್ ನಡೆದವರ ಹೋರಾಟಗಾರರಿಗೂ ಖುಷಿ ಆತನು.
ತಿರುವೈಲ್ಗುತ್ತು ಸಂಕುಪುಂಜ ದೇವಿಪುಂಜ ಜೋಡುಕರೆ ಕಂಬಳ ವಾಮಂಜೂರು ಅಮೃತೇಶ್ವರ ದೇವಸ್ಥಾನದ ಎದುರುದ ತಿರುವೈಲ್ಗುತ್ತು ಕಂಬಳದ ಕಂಡು നടത്തുന്നുണ്ട്. ಮೇಯರ್ ದಿವಾಕರ ಪಾಂಡೇಶ್ವರ ಬಂಟೇರ್ ನಯನ ನಾಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಕರಾವಳಿ ಸಮೂಹ ಬರವು ಸಂಸ್ಥೆಯ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಇತ್ತಿದ್ದು ತಿರುವೈಲೋತ್ಸವ ಉದಿಪನಾಡ್. ವಾಮಂಜೂರು ತಿರುವೈಲ್ ಅಮೃತೇಶ್ವರ ದೇವಸ್ಥಾನದ ಎದುರದ ತಿರುವೈಲ್ಗುತ್ತದ ಕಂಬಳದ ಕಂಡು ತುಳುನಾಡದ ಜನಪದ ಕಂಬಳ ತಿರುವೈಲೋತ್ಸವ ಅಟ್ಟಣೆ ಮತ್ತಿತ್ತೇರೆ. ತಿರುವೈಲ್ಗುತ್ತು ಸಂಕುಪುಂಜ ದೇವಪುಂಜ ಜೋಡುಕರೆ ಕಂಬಳ ಸಮಿತಿ ವತಿರ್ದು ವರ್ಷಲ ಈ ಕಂಬಳ ನಡಪುಂಡು ಬೇತೆ ಬೇತೆ ಕ್ಷೇತ್ರ ವಲಯದ ಭಿನ್ನ ರೀತಿದ್ದು ಕಂಬಳಗೂ ಚಾಲನೆ ಕೊರಿಯಿರು. ನಿಜವಾಗಿಯೂ ಇದೊಂದು ನಮ್ಮ ತುಳುನಾಡಿನ ಒಂದು ಜಾನಪದ ಕ್ರೀಡೆ. ಎಷ್ಟೋ ಸಮಯದಿಂದ ಈ ಕೊರೋನಾದ ಸಂದರ್ಭದಲ್ಲಿ ನಮಗೆ ಇದೊಂದು ಈ ಕಂಬಳವನ್ನು ನೋಡುವ ಚಾನ್ಸ್ ಸಿಕ್ಕಿರಲಿಲ್ಲ. ಅದೇ ರೀತಿ ಪ್ರಾಣಿ ಪ್ರಿಯರೆಂದು ಹೇಳಿಕೊಂಡು ತಿರುಗುತ್ತಿರುವ ಎಷ್ಟೋ ಜನರು ಇದಕ್ಕೆ ತುಂಬ ವಿರೋಧ ಮಾಡಿದರು. ನಿಜವಾಗಿಯೂ ಇದು ತುಳುನಾಡಿನ ಒಂದು ಸಂಸ್ಕೃತಿ. ಇದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಕ್ರೀಡೆ ಇನ್ನು ಮುಂದುವರಿಯಲಿ, ಇದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು ಎಂದು ಹೇಳುತ್ತಾ ಎಲ್ಲರಿಗೆ ಶುಭವಾಗಲೆಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವತಾರಾಧನೆಪ್ಪು, ದೈವಾರಾಧನೆಪ್ಪು, ಕಮಲಪ್ಪು, ಬ್ರಹ್ಮೇರ್ನ ಆರಾಧನೆ ಬೇತೆ ಬೇತೆ ನಮ್ಮನೆದ ಆರಾಧನೆ ಉಂಟು. ಅಂಡ್ ಈ ಆರಾಧನೆಯ ಮುಖ್ಯ ಉದ್ದೇಶ ಎಂಚಿನ ಪಂಡ ನಮ್ಮನ್ನು ನಮ್ಮ ಎಡ್ಡೆ ಮಲ್ತೊಂದು ನಮ್ಮ ಮಾತೆರಡೆಲ್ಲ ಎಡ್ಡೆಡಿತ್ತೊಂದು ನಮ್ಮ ಗ್ರಾಮದ ಜನಕುಲೆಂತೀರಿ ಒಂದು ಗ್ರಾಮದ ಒಂದು ವ್ಯವಸ್ಥಿತವಾಯಿನ ಜೀವನ ಪದ್ಧತಿ ಐಟ್ ಪ್ರತಿ ಒಂದು ಜಾತಿ ಮತದಕ್ಕಲ್ಲ ಒಂಜಾದ ಅಕ್ಲಿಗಳ ಮಾತೆರೆಗಳ ಅವಕಾಶ ಕೊಡ್ದು ಒಂದು ಸಾಮರಸ್ಯದ ಸಹಜೀವನ ನಡಪುನ ವ್ಯವಸ್ಥೆ ಒಂದು ಕಂಬಳ ಅಂಚಿನ ವ್ಯವಸ್ಥೆ ನಮ್ಮ ಹಿರಿಯಕ್ಕಳು ನಡಪಾದು ಬೈದೇರು. ಕಂಬಳ ದುಮ್ಮುರ್ದುಲ ಎಡ್ಡೆ ಒಂದು ಪೊರ್ಲುಡು ಆವೊಂದುಂಡು ಅಣ್ಣ ದುಮ್ಮುದ ಲೆಕ್ಕ ಇಷ್ಟ ಮಸ್ತ್ ಖರ್ಚಿ ಮಸ್ತ್ ಬಂಗೋಲುಂಡು. ಈ ಚಾಲೆಂಜಿಂದ ಎತ್ತೊಂದಿಲ್ಲ ನವೀನ್ ಚಂದ್ರ ಆಳ್ವೀರ ನಮ್ಮ ಓಡಾಯಿನಾಕಲು ಪೂರ ಸೇರೊಂದು ಈ ತಿರುವೈಲ್ಗುತ್ತದ ಕಂಬಳನ್ನು ಭಾರಿ ಪೊರ್ಲುಡು ಮಲ್ತೊಂದುಲ್ಲೇರು. ಇನಿ ಐಟ್ ಎಂಚಿನ ಎಂಕ್ಲ ಕಲ್ಪುವ ಪಂಡ ಎಂಕ್ಲ ದೇಶದ ಸಂಸ್ಕೃತಿ ಪಂಡ ಎಂಕ್ಲ ಕೇವಲ ನರಮಾನ್ನ ಪ್ರೀತಿ ಮಲ್ಪನತ್ ಎಂಕ್ಲ ಪ್ರತಿಯೊಂದು ಪ್ರಾಣಿನ ಪಕ್ಷಿನ ಈ ಪ್ರಕೃತಿ ಸೌಂದರ್ಯ ಕುಡ್ಲಾಡ ಒಂದು ಇಂಚಿನ ಪ್ರದೇಶ ಉಂಡು ಪಂಡ ಹಳ್ಳಿ ಹಳ್ಳಿದ ಲೆಕ್ಕ ತೋಜುನು ಹೈವೇ ಮೂಲೆ ಅರ್ಧ ಕಿಲೋಮೀಟರ್ ಉಂಡು ಇದು ದೇವರಿನ ಸೃಷ್ಟಿ ಅಂಚಿನ ಸೃಷ್ಟಿನ ಒರಿತೊಂಡು ಅಭಿವೃದ್ಧಿಗೆ ಹೋಗೋರ್ನಾಗ ಎಂಕ್ಲ ಹಿರಿಯರ್ಲು ಪಾಡಿಕೊರ್ನಂಚಿನ ಒವ್ವೇ ಸಂಸ್ಕಾರಯುತವಾಯಿನ ಪ್ರೀತಿ ವಿಶ್ವಾಸ ಆದರ ಅಭಿಮಾನ ಇಪ್ಪುನಂಚಿನ ಆ ಒಂದು ಮಾನದಂಡನ ಹಾಲ್ ಮಲ್ಪಂದೆ ನಮ್ಮ ಪೂರ ಒಂಜಪ್ಪನ ಜೋಕ್ ಲೆಕ್ಕ ನಿರಂತರವಾದ ಅಭಿವೃದ್ಧಿಗೆ ಪೋನಗ ಈ ನಮ್ಮತನ ಪನ್ಬ ಒಂಜಿಂಡು ಅವು ಸ್ವಾರ್ಥ ಆತು ನಮ್ಮತನ ಪನ್ಪುನ ಸ್ವಾಭಿಮಾನ ಏತೋ ಸಂದರ್ಭ ಜನಕ್ಲೆಗೆ ಸ್ವಾಭಿಮಾನವು ಸ್ವಾರ್ಥ ಒಂದು ವ್ಯತ್ಯಾಸ ಗೊತ್ತಾಪಜೆ ಸ್ವಾಭಿಮಾನ ಇಪ್ಪಡು ಸ್ವಾರ್ಥ ಇಪ್ಪೆರ ಬಲ್ಲಿ. ಬಂಟರಯಾನಿ ನಾಡವೇರ್ನ ಮಾತೆ ಸಂಘದ ಗುರುಕಾರ್ಯರು ಮಾಲಾಡಿ ಅಜಿತ್ ಕುಮಾರ್ ರೈ, ಕರಾವಳಿ ಶಿಕ್ಷಣ ಸಮೂಹ ಸಂಸ್ಥೆಯ ಗುರುಕಾರ್ಯರು ಗಣೇಶ್ ರಾವ್, ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ, ಮೇಯರ್ ದಿವಾಕರ ಪಾಂಡೇಶ್ವರ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು ಜಗದೀಶ್ ಶೇನವ, ಮಾಜಿ ಮೇಯರ್ ಮಹಾಬಲ ಮಾರ್ಲ, ಭಾಸ್ಕರ ಮೊಯ್ಲಿ ಪಾಲ್ದೆ ತುಂಡಿರು. ಕಂಬಳೋತ್ಸವ ಸಮಿತಿ ಗುರುಕಾರ್ಯರು ನವೀನ್ ಚಂದ್ರ ಆಳ್ವ, ಮರ್ಯಾದಿ ಗುರುಕಾರ್ಯರು ಮಿಥುನ್ ರೈ, ಕಾರ್ಯಗುರುಕಾರ್ಯರು ಪ್ರವೀಣ್ ಚಂದ್ರ ಆಳ್ವ ಒಟ್ಟುಗಿತ್ತೀರು. ಇತ್ತೆ ಕೂಡ ಮುಖ್ಯಾಂಶಗಳು. ಕುಡ್ಲದ ಶಾರದಾ ವಿದ್ಯಾಲಯಡು 24ನೇ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಸುರುತ ದಿನ ಕನ್ನಡ ಭುವನೇಶ್ವರಿನ ಮೆರವಣಿಗೆ, 2ನೇ ದಿನ ಪಾತರಕತೆ ಕೂಟ, ಸಾಧಕರಾದಿತ್ತದ ಅಗತ್ಯನಕ್ಲಿನ ನಿಂಪು ಸಾಂಸ್ಕೃತಿಕ ಕಾರ್ಯಕ್ರಮ. ಬಜೆಟ್ ಬಗೆತ ಚರ್ಚೆ, ದೂರುಣ ಭಾಷಣ ಎರಬಲ್ಲಿ ವಸ್ತುನಿಷ್ಠ ಚರ್ಚೆ ಆವಡು. ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬೊಕ್ಕ ಭಾರತೀಯ ಲೆಕ್ಕ ಪರಿಶೋಧಕರ ಸಂಘದ ಕೇಂದ್ರ ಬಜೆಟ್ 2021 ಚರ್ಚೆಡು ಡಾಕ್ಟರ್ ವೆಂಕಟರಮಣ ಅಕ್ಕರಾಜ್. ಹರೇಕಳ ಅಡ್ಯರ್ ಅಣೆಕಟ್ಟ ಸಂಕೊಡು ಮರಿಯಲೊಡು ದುಂಬು ಜನಕ್ಲೆಗೆ ಪೋಯರ ವ್ಯವಸ್ಥೆ. ಡಿಸೆಂಬರ್ ಉದಿಪನ ಶಾಸಕರ ಯುಟಿ ಖಾದರ್. ವಾಮಂಜೂರು ತಿರುವೈಲ್ಗುತ್ತು ಕಂಬಳದ ಕಂಡುಡು ಸಂಕುಪುಂಜ ದೇವಪುಂಜ ಜೋಡುಕರೆ ಕಂಬಳ ತಿರುವೈಲೋತ್ಸವ ಉದಿಪನ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬುಕ್ಕ ಮನರಂಜನೆಗೆ ಅದು ತೂವೊಂದಿಪ್ಲೆ ನಮ್ಮ ಕುಡ್ಲ 24x7 ಸೋಲ್ಮೇಲೆ.